ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಗೀತಾ ಅವರು ಇದ್ದಾರೆ. ಅವರು ಏನು ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಗೀತಾ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನು ಸ್ಪೆಷಲ್ ಇವತ್ತಿನ ಏನು ಈ ಒಂದು ಕೋಲ್ಡಿಗೆ ಅಡುಗೆಗಳೆಲ್ಲ ಏನು ಮಾಡ್ತಿದ್ದೀರಾ ಇವತ್ತು? ಕೋಲ್ಡಿಗೆ ಅಂತ ಹೇಳಿದ್ರೆ ಇವತ್ತು ನಾನೊಂದು ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಪ್ಯಾನ್ ಕೇಕ್, ಓಕೆ. ಇದನ್ನ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು ಅಥವಾ ಬ್ರೇಕ್ಫಾಸ್ಟ್ ಆಗಿ ಮಾಡ್ಬೋದು. ಈಗ ಹೊಸ ಹೆಸರಿಟ್ಟಿರೋದಷ್ಟೇ, ತಿಂಡಿ ಮಾತ್ರ ತುಂಬ ಹಳೆ ತಿಂಡಿ. ನಮಗೆ ಹಳೆಯ ತಿಂಡಿಗಳೆಲ್ಲ ತಿನ್ನಲಿಕ್ಕೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮತ್ತು ಒಂಥರ ನಮಗೆ ಅದನ್ನು ಕಲ್ತ್ಕೊಂಡಾಗ ಕೂಡ ಆಗ್ತದೆ ಅಲ್ಲ. ಓಕೆ, ಆಮೇಲೆ ಮತ್ತೊಂದು ಒಂದು ದಿಢೀರ್ ದೋಸೆ. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗೋದ್ರೆ ಓಕೆ. ಅಷ್ಟು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋದಲ್ಲ. ಫಸ್ಟಿಗೆ ಯಾವ್ದು ಮಾಡೋದು? ಈಗ ಫಸ್ಟಿಗೆ ನಂಗೊಂದು ಬೌಲ್. ಹಾಂ, ಅಂದರೆ ಈಗ ಏನು ಕೇಕ್ ಮಾಡ್ತಿದ್ದೀರಾ? ಫಸ್ಟಿಗೆ ಪ್ಯಾನ್ ಕೇಕ್ ಮಾಡ್ತಿದ್ದೀರಾ? ಓಕೆ, ಅಂದರೆ ಈಗ ಫಸ್ಟಿಗೆ ಬೌಲ್ ಬೇಕಾ? ಬೌಲ್ ಅಂತೂ ರೆಡಿ ಇದೆ. ಬೌಲ್ ಇದರಲ್ಲೇ ಹಾಕ್ಕೊಳ್ಳುವ ನಾವು. ಅದೆಲ್ಲ ಹಾಕೊಳ್ಳುವ. ಓಕೆ, ಅದರಲ್ಲಿ ಓಕೆ. ಇದು ದೋಸೆ ಹಿಟ್ಟ? ಅಂದರೆ ದೋಸೆ ಹಿಟ್ಟು, ಅಕ್ಕಿ ರುಬ್ಬಿಟ್ಟು ನಾವು ಮಾಮೂಲು ದೋಸೆಗೆ ಬ್ಯಾಟರ್ ಮಾಡಿ ಇಟ್ಕೊಳ್ತೀವಿ. ಅದು ಬೆಳಿಗ್ಗೆ ದೋಸೆ ಮಾಡಿ ಉಳಿಯತ್ತಲ್ಲ, ಮತ್ತೆ ಸಂಜೆ ದೋಸೆನೆ ಮಾಡೋ ಬದಲು ಒಂದು ಬೇರೆ ಟಚ್ ಕೊಡೋದು. ಮತ್ತೆ ಇದು ನಾನು ಅವಾಗಲೇ ಹೇಳ್ದೆ ಅಲ್ಲ, ಇದಕ್ಕೆ ಹೆಸರು ಮಾತ್ರ ಹೊಸ್ತಿಟ್ಟಿದ್ದು ಅಂತ, ಪ್ಯಾನ್ ಕೇಕ್. ಮಕ್ಕಳೆಲ್ಲ ತಿನ್ಬೇಕಲ್ಲ, ಇಲ್ದಿದ್ರೆ ಸಬ್ಬಸ್ಗೆ ಕೆಂಡದ ಕಡುಬು ಅಂತ ಹೇಳಿದ್ರೆ ಯಾರು ತಿನ್ನೋದಿಲ್ಲ. ಹಾಗೆ ಇದು ನಾವು ಅಲ್ಲಿ ಸೌತ್ ಕೇಂದ್ರದಲ್ಲಿ ಮಾಡ್ತಾರೆ ನೋಡಿ, ಮುಳ್ಳು ಸೌತೆಕಾಯಿ ಹಾಕಿ ಒಂದು ಗೆಂಡದಡ್ಡೆ ಅಂತ ಮಾಡ್ತಾರೆ. ನಮ್ಮ ಕಡೆಗೆ ಕೆಂಡದ ಕಡುಬು ಅಂತ ಹೇಳ್ತಾರೆ. ಆ ಟೈಪೇ ಬರುತ್ತೆ. ನನ್ನ ಕಲೀಗ್ ಒಬ್ಬರು ಶೇರ್ ಮಾಡಿದ್ದು ರೆಸಿಪಿ. ಅವ್ರ ಹೆಸರು ಅಂತ ಹೇಳಿ? ಅವ್ರ ಹೆಸರು ಹೇಳೋದಿಲ್ಲ. ಓಕೆ, ಅವರು ಹೆಸರು ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ನಿಮ್ಮ ಕೊಲೀಗ್ ಹೇಳಿಕೊಟ್ಟಿದ್ದ. ಓಕೆ, ಅವರಿಗೆ ಕೂಡ ಈ ವಿಡಿಯೋ ನೋಡುವಾಗ ಖುಷಿ ಆಗ್ಬೋದು. ಹೌದು, ಅದಕ್ಕೆ ನಾವು ಸೌತೆಕಾಯಿ ಬದಲು ಸಬ್ಬಸ್ಗೆ ಸೊಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಇದೊಂದು ಬೇರೆ ಸ್ಪೆಷಲ್ ಫ್ಲೇವರ್ ಬರುತ್ತೆ ಇದಕ್ಕೆ. ಅದನ್ನ ಏನು ಹುರ್ಕೊಳ್ಬೇಕು ಆ ಥರ ಏನಿಲ್ಲ, ಹಸಿ ಸೊಪ್ಪನ್ನ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳೋದಷ್ಟೇ. ಮತ್ತೆ ಇದಕ್ಕೆ ನಾವೀಗ ತೆಂಗಿನಕಾಯಿ ಹಾಕೊಳ್ಳೋ ಸ್ವಲ್ಪ, ಒಂದು ಕಪ್ಪಿನಷ್ಟು ಅಲ್ಲ, ಒಂದು ಅರ್ಧ ಕಪ್. ಮತ್ತೆ ಇದಕ್ಕೆ ಬೆಲ್ಲ. ಅಂದ್ರೆ ಇದು ಸ್ವಲ್ಪ ಗ್ರೀನ್ ಬರುತ್ತಾ ಅಥವಾ ಬೆಲ್ಲ ಹಾಕಿದ ಕಾರಣ ಸ್ವಲ್ಪ ಕಲರ್ ಬರುತ್ತಾ? ಇಲ್ಲ, ನಾವು ಗೆಂಡದಡ್ಡೆ ಅಂತ ಹೇಳಿದೆ ಅಲ್ಲ, ಅದೇ ಕಲರ್ ಬರುತ್ತಲ್ಲ. ನಾವು ಅಷ್ಟು ಪ್ಯಾನ್ ಇಟ್ಕೊಳ್ಳೋ, ಮಿಕ್ಸ್ ಮಾಡೋ ಒಳಗೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದು ಜೋನಿ ಬೆಲ್ಲ. ಒಲೆ ಉರಿಸಲ್ಲ. ಇದಕ್ಕೆ ಆಯಿಲ್ ಹಾಕ್ಬೇಕಾ? ಅದಕ್ಕೆ ಆಯಿಲ್ ಹಾಕಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗತ್ತೆ. ಇದಕ್ಕೆ ಇಲ್ಲಿ ನಾವು ಪ್ಯಾನಿಗೆ ಹಾಕ್ಬೇಕು, ಜಾಸ್ತಿ ಹಾಕ್ಬೇಕು. ಪ್ಯಾನಿಗೆ ಸ್ವಲ್ಪ ಜಾಸ್ತಿ ಹಾಕಿ. ಓಕೆ, ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು. ಓಕೆ, ನೋಡಿ ಇದು ಬೆಲ್ಲ ಬೇಗ ಕರಗ್ತು, ಜೋನಿ ಬೆಲ್ಲ ಆಗಿರೋದ್ರಿಂದ. ಇದು ಉಪ್ಪೇನು ಹಾಕ್ಕೊಳ್ಬೇಕಂತ ಇಲ್ಲ. ಅಂದರೆ ಬೆಲ್ಲದಲ್ಲೇ ಅಲ್ಲ, ನಾವು ದೋಸೆ ಹಿಟ್ಟಿಗೆ ಹಾಕಿರ್ತೀವಲ್ಲ, ಅದೇ ಉಪ್ಪು ಸಾಕಾಗತ್ತೆ. ಇದೊಂಚೂರು ಸ್ವೀಟ್ ಡಿಶ್. ದೋಸೆ ಹಿಟ್ಟು ಮಾಡುವಾಗ ಉಪ್ಪು ಹಾಕಿರ್ತೀವಿ, ಅದೇ ಉಪ್ಪು ಸಾಕಾಗುತ್ತೆ. ಈಗ ಎಣ್ಣೆ ಕಾದ ಕೂಡಲೇ ನಾವು ಒಗ್ಗರಣೆಗೆ ಬೇಕಾಗಿದ್ದ ಐಟಮ್ಸ್ ಹಾಕೊಳ್ಳುವ. ಓಕೆ, ಅಂದ್ರೆ ಇದು ಒಗ್ಗರಣೆ ಅಂದ್ರೆ ಹೇಗೆ? ಅಂದ್ರೆ ಒಗ್ಗರಣೆ ಅಂದ್ರೆ ಕೇಕ್ಗೆ ಒಗ್ಗರಣೆ ಹಾಕ್ತೀರಾ? ಕೇಕಿಗೆ ಅದೇ ಹೇಳಿದೆ ಅಲ್ಲ ನಾನು, ಸ್ಪೆಷಲ್ ಕೇಕ್ ಅಂತ. ಇದು ಮಕ್ಕಳಿಗೆ ತಿನ್ಬೇಕು ಅಂತೇಳಿ ಅದಕ್ಕೆ ಕೇಕ್ ಅಂತ ಹೆಸರಿಟ್ಟಿದೆ.
ಚೆನ್ನಾಗಿರುತ್ತೆ ಇವಾಗಿನ ಮಕ್ಕಳಿಗೋಸ್ಕರ. ಒಳ್ಳೆ ಏನು ಮಕ್ಕಳು ನಿಜ ಈಗ ಇದ್ರ ಕಡೆನೇ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಹೌದು, ನಾವು ಏನು ಹಳ್ಳಿಯಲ್ಲಿ ಮಾಡುವಂತಹ ಫುಡ್ಗಳಿಗೆ, ಟ್ರೆಡಿಷನಲ್ ಫುಡ್ಡಿಗೆ ಅಂದ್ರೆ ಇದೆಲ್ಲ ತಿಂತಿಂದ ಅವರಿಗೆ ಅದ್ರದ್ದು ಎಫೆಕ್ಟ್ ಎಲ್ಲ ಗೊತ್ತಾಗಿದೆ. ಇವಾಗಿನ ಮಕ್ಕಳು ಕೂಡ ಅದೇ ಜಾಸ್ತಿ ಕುರ್ಕುರ ಅದು ಇದು ಅಂತ ತಿನ್ನೋದಕ್ಕಿಂತ ಇದರ ಕಡೆ ವಾಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದನ್ನ ನಿಜವಾಗಿ ಉಂಟಲ್ಲ ತುಂಬಾ ದೊಡ್ಡ ಬಾಂಡ್ಲೆ ಇಟ್ಟು ಮಾಡೋದು. ಮೊದಲೆಲ್ಲ ನಮ್ಮ ಅಜ್ಜಿಯವರೆಲ್ಲ ಮಾಡುವಾಗ ಕಬ್ಬಿಣದ ಬಾಂಡ್ಲೆ ಅದನ್ನಿಟ್ಟು ಅದಕ್ಕೆ ಹೀಗೆ ತುಂಬಾ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಹಿಟ್ಟೆಲ್ಲ ಹಾಕಿ ಮಾಡ್ತಾ ಇದ್ರು. ಕಬ್ಬಿಣದ ಬಾಂಡ್ಲೆ ಮಾಡುವಾಗ ಅದು ಅಡಿ ಕೂಡ ಹಿಡಿಯಲ್ಲ, ಅಡಿ ಹಿಡಿಯೋದಿಲ್ಲ. ಮತ್ತೆ ಅದ್ರ ಮೇಲಿಂದ ಸೌದೆ ಒಳ್ಳೆ ಕೆಂಡ ಇದೆ ಅಲ್ಲ, ಅದನ್ನ ಮೇಲಿಟ್ಟು ಅದೊಂದು ತುಂಬಾ ಎರಡು ಕಡೆ ಕೂಡ ಇದು ಎರಡು ಕಡೆಯಿಂದನೂ ಬೆಂಕಿ ಹಾಕಿ ಬೇಯಿಸ್ತಿದ್ರು. ಹೀಗೆ ಉಲ್ಟಾ ಮಾಡ್ಬೇಕಂತ ಇಲ್ಲ, ಮೇಲಿಂದ ಅದೇ ಬೇಯಿಸ್ಕೊಂಡು ರೋಸ್ಟ್ ಆಗ್ತದೆ. ಸಾಸಿವೆ ಸಿಡಿಲಿಕ್ಕೆ ಶುರು ಆಯ್ತು. ಹೌದು, ಈಗ ಇದಕ್ಕೆ ನಾವು ಒಣಮೆಣಸು ಹಾಕುವ. ಇದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಬರ್ಬೇಕು ಅದರಲ್ಲಿ, ಅವಾಗಲೇ ಫ್ಲೇವರ್ ಚೆನ್ನಾಗಿ ಬರೋದು. ಮತ್ತೆ ಈಗ ಒಗ್ಗರಣೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ನೋಡಿ. ಹೌದು, ಕರಿಬೇವನ್ನು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳೋ. ಕರಿಬೇವನ್ನು ತುಂಡು ಮಾಡಿ ಹಾಕಿದ್ರೆ ಒಳ್ಳೇದು ಅಂತ ಹೇಳೋದು. ಹೌದು, ಎತ್ತಿಡ್ಲಿಕ್ಕೆ ಸಿಗಬಾರ್ದು ಕೈಗೆ. ಹೌದು, ಆ ಥರ ಹಾಕ್ಬೇಕು. ಈಗ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಇದು ಮತ್ತೆ ನಾವು ಹಾಗೆ ಬಿಡ್ತೀವಲ್ಲ ಅವಾಗ ಇನ್ನು ರೋಸ್ಟ್ ಆಗುತ್ತೆ. ಉದ್ದಿನಬೇಳೆ ಎಲ್ಲ ಐಟಮ್ಸ್ ಅಷ್ಟೇ. ನಾನು ಇವಾಗಲೇ ನೀರುಳ್ಳಿ ಹಾಕ್ತೀನಿ. ಅಂದರೆ ಮುಚ್ಚಿಡುವಾಗನಾ? ಹೌದು. ಇದರಲ್ಲಿ ರೋಸ್ಟ್ ಆಗಿದ್ದ ನೀರುಳ್ಳಿ ಉಂಟಲ್ಲ ತುಂಬಾ ಟೇಸ್ಟ್ ಇರ್ತದೆ. ಅದು ಹೀಗೆ ನಾವು ದೊಡ್ಡ ದೊಡ್ಡ ಮಾಡಿ ಕಟ್ ಮಾಡುವಾಗ ಉಂಟಲ್ಲ ಎಲ್ಲ ನಂಗೆ ಅಂತ ಹೇಳಿ ಕೇಳ್ತಾರೆ. ನೀರುಳ್ಳಿ ಇದ್ದು ನಂಗೆ ಜಾಸ್ತಿ ಪಾರ್ಟ್ ಬರ್ಲಿಲ್ಲ ಹಾಗೆಲ್ಲ ಬರ್ತದೆ. ಇದದು ಬಾಂಡ್ಲೆಲ್ಲಿ ಮಾಡುವಾಗ ಉಂಟಲ್ಲ ಒಂದ್ ಸೈಡಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ. ಅದು ಎಲ್ರಿಗೂ ಅದೇ ಬೇಕಂತ ಕೇಳ್ತಾರೆ. ಹಾಗೆ ಅದು ಸ್ವಲ್ಪ ರೋಸ್ಟ್ ಆಗಿ ಟೇಸ್ಟಿ. ಕೆಲವೊಂದ್ಸಲ ಏನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹೌದು, ಇದನ್ನು ಚೂರು ಬಾಡಿದ ಕೂಡಲೇ ನಾವು ಹಿಟ್ಟು ಸುರಿಯೋಣ. ಓಕೆ, ಆಲ್ಮೋಸ್ಟ್ ಇದು ಅಂದ್ರೆ ಈಗ ಹಿಟ್ಟು ರೆಡಿ ಇದ್ರೆ ಬೇಗ ಆಗ್ತದಲ್ಲ, ಒಂದು 10 ನಿಮಿಷದಲ್ಲಿ ರೆಡಿ ಆಗ್ಬೋದು. 10 ನಿಮಿಷದಲ್ಲಿ ಆಗತ್ತೆ. ಆದ್ರೆ ಇದು ನಾವು ಸಿಮ್ಮಲ್ಲಿ ಇಟ್ಟು ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗಿ ಒಳಗೆಲ್ಲ ಕರೆಕ್ಟ್ ಆಗಿ ಬೇಯುತ್ತೆ. ಇದು ಹೀಗೆ ಸಿಂಗಲ್ ಪ್ಯಾನ್ ಕೇಕ್ ಮಾಡಿ ಕೊಟ್ರೆ ಎಲ್ಲರಿಗೆಲ್ಲ ಪಾರ್ಟಲ್ಲೂ ಸಿಗತ್ತೆ. ಹಾಗೆ ಸ್ವಲ್ಪ ಚಿಕ್ಕದಲ್ಲಿ ಮಾಡಿದ್ರೆ ಬೇಕಾದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಮಾಡ್ಕೊಳ್ಬೋದಲ್ಲ. ಓಕೆ, ಈಗ ಡೈರೆಕ್ಟ್ ಹಾಕ್ತಿದ್ರಲ್ಲ, ಸ್ವಲ್ಪ ಮುಕ್ಕಾಲಷ್ಟು ಹಾಕಿದ್ರೆ ಸಾಕಿಟ್ಟು ಸಾಕಾಗುತ್ತಲ್ಲ. ಮತ್ತೆ ಇದನ್ನು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದ್ರೆ ಅದೆಲ್ಲ ಈಚೆ ಬರುತ್ತೆ ಎಜ್ಜನ್ನ, ಈರುಳ್ಳಿ ಎಲ್ಲ. ಹೌದು, ಇನ್ನೊಂದ್ಸಲ ನಾವು ಇದನ್ನು ಉಲ್ಟಾ ಮಾಡ್ತೀವಲ್ಲ ಅವಾಗ ಅದೆಲ್ಲ ಮತ್ತೊಂದ್ಸಲ ರೋಸ್ಟ್ ಆಗುತ್ತೆ. ಇದಂತೂ ಗಮ್ಮತ್ ಇರ್ಬೋದು ಅಂತ ಕಾಣುತ್ತೆ. ಇದನ್ನು ಹೀಗೆ ತಿನ್ಬೋದಲ್ಲ, ಏನು ಸಾಂಬಾರ್ ಗಿಂಬರ್ ಏನು ಬೇಕು? ಇಲ್ಲ, ಬರೀ ತುಪ್ಪ ಹಾಕೊಂಡು ತಿಂದ್ರೆ ತಿನ್ಬೋದಲ್ಲ. ಓಕೆ, ಆಲ್ಮೋಸ್ಟ್ ಬೇಯ್ತಾವಂತ ಅಂತಲ್ಲ, ಒಂದು ಅರ್ಧ ವಾಸಿ ಬೆಂದಿದೆ. ಇನ್ನೊಂದು ಪಾರ್ಟ್ ಬೇಯ್ಲಿಕ್ಕೆ ಅದನ್ನ ನಾವೀಗ ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡ್ಲಿಕ್ಕೆ ನಾವು ಇನ್ನೊಂದು ಕಡಾಯಿಗೆ ಮಾಡಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಓಕೆ, ಅಂದ್ರೆ ಈ ಕಡಾಯಿಗೆ ಅದನ್ನ ಉಲ್ಟಾ ಮಾಡ್ತೀರಾ ಅಂತ? ಹೌದು. ಈಗ ಇದು ಉಲ್ಟಾ ಮಾಡುವ. ಓಕೆ, ಡೈರೆಕ್ಟ್ ಉಲ್ಟಾ ಮಾಡ್ತೀರಾ? ಹೌದು. ಓಕೆ ಓಕೆ, ಇದನ್ನು ಹೀಗೆ ಮುಚ್ಚಬೇಕಲ್ಲ. ಇದೊಂದು 2 ನಿಮಿಷ ಮುಚ್ಚಿದ್ರೆ ನಮ್ಮದು ಏನು ಹೀಗೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನೊಂದು ಸೈಡ್ ಕೂಡ ಬೇಯಿಸಬೇಕು. ಓಕೆ, ಚೆನ್ನಾಗಿರುತ್ತೆ. ಇವಾಗಿನ ಮಳೆಗಾಲಕ್ಕೆಲ್ಲ ಈ ಥರದ ಬಿಸಿ ಬಿಸಿ ಇದ್ರೆ ಬಿಸಿ ತಿನ್ಬೇಕು, ಆರಾಮ್ಸೆ ಒಂದು ಟೀ ಜೊತೆಲ್ಲ ತಿನ್ಬೋದು. ಓಕೆ, ನೀವು ಈಗ ಸ್ಟೂಡೆಂಟ್ಗಳೆಲ್ಲ ನೀವು ಹೇಗೆ ಟೀಚ್ ಮಾಡ್ತಿದ್ದೀರಾ, ಸ್ಟೂಡೆಂಟ್ಗಳೆಲ್ಲ ನೋಡ್ತಾ ಇರ್ತಾರೆ ಈ ಥರ ಕೇಕ್ ಎಲ್ಲ ಮಾಡುವಾಗ. ಅವರಿಗೆಲ್ಲ ಏನು ಹೇಳ್ತೀರಾ, ಅಂದರೆ ಆರೋಗ್ಯಕ್ಕೆ ಯಾವ ಫುಡ್ ತಿಂದರೆ ಒಳ್ಳೇದು ಆ ಥರ? ಹೌದು, ಅದೆಲ್ಲ ಹೇಳ್ತೀವಿ. ಓಕೆ, ಇವಾಗ ರಜೆ ಎಲ್ಲ ಜಾಸ್ತಿ ಸಿಗ್ತುಂಟು, ನಿಮಗೂ ಕೂಡ ಒಂದು ಫ್ರೀ ಉಂಟು. ಹೇಗೆ ರಜೆ ಸಿಗೋದು ಒಳ್ಳೆಯದಾ ಅಥವಾ ಮಕ್ಕಳಿಗೆ ಹೇಗೆ? ಇಲ್ಲ, ಒಳ್ಳೇದಲ್ಲ. ಅಂದರೆ ಈಗ ನಮ್ಮ ಮಳೆಗಾಲಕ್ಕೆ ರಜೆ ಕೊಡಲೇಬೇಕು. ರಜೆ ಕೊಡ್ತಾ ಇದ್ದಾರೆ ಈಗ, ಸ್ವಲ್ಪ ಎಲ್ಲ ಹೀಗೆ ಅಲರ್ಟ್ ಆಗಿ ರಜೆ ಕೊಡ್ತಾ ಇದ್ದಾರೆ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಎಂತೆಂಥ ಮಳೆಯಲ್ಲಿ ಹೋಗಿ ಬರ್ತಾ ಇದ್ವಿ. ಅಲ್ಲ, ಇವಾಗ ಹೇಗೆ ತಿಳಿದ್ರೆ ಡೆವಲಪ್ಮೆಂಟ್ ಅದು ಇದು ಅಂತ ಹಾಕೊಂಡು ನೀರುಗಳೆಲ್ಲ ನಾವು ಒಂದೇ ಕಡೆಯಿಂದ ಇದು ಮಾಡ್ಲಿಕ್ಕೆ ಆಗಲ್ಲ, ಕಿಚನ್ ಮಾಡ್ಲಿಕ್ಕೆ ಆಗಲ್ಲ, ಬೇರೆ ಕಡೆನೂ ನೋಡ್ಬೇಕು. ಈಗ ನೋಡಿ, ಇದು ಸ್ವಲ್ಪ ಕಾದಿದೆ ಅನ್ಸುತ್ತೆ, ನೋಡೋಣ ನಾವು. ಜಾಸ್ತಿ ರೋಸ್ಟ್ ಆದ್ರೂ ಚೆನ್ನಾಗಿರೋದಿಲ್ಲ. ಜಾಸ್ತಿ ರೋಸ್ಟ್ ಆಗಬಾರ್ದಲ್ಲ.
ಕೇಕ್ ಅಂತ ಬಂದರೆ ಸ್ವಲ್ಪ ಇನ್ನೊಂದು ಸೈಡ್ ನೋಡಿ ಕಾಲಿದೆ. ಹೌದು. ಈಗ ಇನ್ನೊಂದು ಅಡಿ ಸ್ವಲ್ಪ ಕಾಯಬೇಕಲ್ಲ. ಎಷ್ಟು ಲೋ ಫ್ಲೇಮಲ್ಲಿ ಮಾಡಿದರೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ನಾವು ಕೇಕ್ ಹೇಗೆ ಚೆಕ್ ಮಾಡ್ತೀವಿ ಅದೇ ಥರ ಸ್ಪೂನ್ ಅಥವಾ ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಕೊಂಡು. ಓಕೆ, ಅದೇ ನೀವು ಹೇಳ್ತಿದ್ರಿ ಈ ಮಳೆಗಾಲದಲ್ಲಿ ಮಕ್ಕಳಿಗೆಲ್ಲ ರಜೆ ಇರ್ತಿಲ್ಲ ಅಂದರೆ ಈಗ ಈ ರಜೆಯ ಟೈಮಲ್ಲಿ ಇರುವಂತಹ ಕ್ಲಾಸ್ಗಳನ್ನು ನೀವು ಹೇಗೆ ಮತ್ತೆ ಅದನ್ನು ಮೇಕಪ್ ಮಾಡಬೇಕಾಗ್ತದೆ. ಸಂಡೇ ಸ್ಯಾಟರ್ಡೇ ಮಕ್ಕಳೆಲ್ಲ ಬರೋದು ಕಡಿಮೆ, ಆ ಥರ ಎಲ್ಲ ಕಡಿಮೆ ಆಗ್ತದೆ. ಆದರೆ ಏನು ಉಪಾಯ ಇಲ್ಲ, ರಜೆ ಮಕ್ಕಳಿಗೆ ಕೊಟ್ಟರೆ ಅಷ್ಟು ಒಳ್ಳೆಯದು ಅಂತ. ಈಗ ಬೆಂದಿರ್ಬೋದಲ್ಲ, ನೋಡುವ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು. ಹೌದು, ಈಗ ಸ್ಟಿಕ್ ಆಗ್ತಾ ಇಲ್ಲ, ಆಗಿದೆ. ಈಗ ತೆಗೆಯೋದಾ? ಇದನ್ನು ಪ್ಲೇಟಿಗೆ ಉಲ್ಟಾ ಮಾಡಿದ್ರೆ ಆಯ್ತು. ಹಾಗೆ ತೆಗೆದು ಹಾಕ್ತೀನಿ. ಓಕೆ, ಎಸ್. ನೋಡಿ, ಹಾಗೆ ನೀವು ಆಗಲೇ ಮೊದಲೇ ಹೇಳಿದ್ರಿ ಏನು ಅದರ ಏನು ಇದರ ಮೇಲ್ಗಡೆ ಉದ್ದೆಲ್ಲ ಹಾಕಿದ್ರಲ್ಲ, ಅದು ಚೆನ್ನಾಗಿ ಬೆಂದಿದೆ. ಅದು ಬಾಯಿಗೆ ಸಿಗುವಾಗ ಕರ್ಮ್ ಸಿಗ್ಬೋದಲ್ಲ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ. ಹೌದು, ನೋಡಿ ಕಟ್ ಮಾಡಿದ್ದೀವಲ್ಲ, ಇದನ್ನು ಹೀಗೆ ಒಂದೊಂದೇ ಪೀಸ್ ಕೈಯಲ್ಲಿ ಇಟ್ಕೊಂಡು ತಿನ್ಲಿಕ್ಕೆ ಆಗುವಾಗೆ. ಓಕೆ, ಮನೇಲಿ ಈಗ ಒಂದೊಂದು ಪೀಸ್ ಹೋಗ್ತಾ ಇದ್ರೆ ಖಾಲಿ ಆಗೋದು ಗೊತ್ತಾಗುತ್ತೆ. ಈಗ ಅರ್ಜೆಂಟ್ ಶೆಡ್ಯೂಲ್ ಅಲ್ವಾ ಎಲ್ಲರೂ, ಹಾಗೆ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗ್ಬೋದು. ಪ್ಯಾನ್ ಕೇಕ್ ರೆಡಿ ಅಲ್ಲ, ಮನೆಯಲ್ಲಿ ದಿಢೀರ್ ಅಂತ ರೆಡಿ ಮಾಡ್ಬೋದು. ಪ್ಯಾನ್ ಕೇಕ್ ರೆಡಿ ಆಗಿದೆ. ನಾರ್ಮಲ್ ಆಗಿ ನಾವು ಈ ಥರದ ಫುಡ್ಡುಗಳೆಲ್ಲ ಹಳೆಯ ಹೆಸರು ಇರುತ್ತೆ. ನೀವು ಚೆನ್ನಾಗಿ ಇವಾಗಿನ ಮಕ್ಕಳಿಗೆಲ್ಲ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಪ್ಯಾನ್ ಕೇಕ್ ಅಂತೂ ಚೆನ್ನಾಗಿರುತ್ತೆ. ಅಂದರೆ ಈ ಥರ ರೋಸ್ಟ್ ಮಾಡಿ ತಿಂದರೆ ತಿನ್ನಲು ಕೂಡ ಚೆನ್ನಾಗಿರೋದು. ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದರೆ. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಪ್ಯಾನ್ ಕೇಕ್ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಅಂತ ಹೇಳ್ತಾ ಉಂಟು, ಮೇಲೆಲ್ಲ ರೋಸ್ಟ್ ಆಗಿ ಸಾಕಾಗಿ ಬಂದಿದೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಪ್ಯಾನ್ ಕೇಕ್ ತಯಾರಿಸುವ ವಿಧಾನ. ಮೊದಲು ಉದ್ದಿನ ದೋಸೆ ಹಿಟ್ಟಿಗೆ ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು 1 ಕಪ್ನಷ್ಟು, 1 ಕಪ್ ತೆಂಗಿನ ತುರಿ, ಬೆಲ್ಲ ಹಾಕಿ ಕಲಸಿಕೊಳ್ಳಿ. ನಂತರ ತವಾದ ಮೇಲೆ 3 ರಿಂದ 4 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಒಣಮೆಣಸು, ಕರಿಬೇವು, ಉದ್ದಿನ ಬೇಳೆ, ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ತಯಾರಿಸಿದ ದೋಸೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಬೇಯಿಸಿ. ಒಂದು ಬದಿ ಬೆಂದ ನಂತರ ಇನ್ನೊಂದು ಬಾಣಲೆಗೆ ಮಗುಚಿ ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಸಬ್ಬಸಿಗೆ ಕೆಂಡದ ಕಡುಬು ಅಥವಾ ಪ್ಯಾನ್ ಕೇಕ್ ರೆಡಿ. ಓಕೆ, ಮನೆಯಲ್ಲಿ ರೆಡಿ ಮಾಡುವಂತಹ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ದಾಲ್, ಸತ್ಯನಾರಾಯಣ ಸೋಸ್, ಮೇಕಾಟ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಕೇಕ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದ್ರು, ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ದೋಸೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಂದರೆ ಯಾವ ದೋಸೆ ಅಂದರೆ ಹೇಗೆ? ಇದೊಂದು ದಿಢೀರ್ ದೋಸೆ ಅಂತ ಹೇಳ್ಬೋದು. ದಿಢೀರ್ ದೋಸೆ ಅಂದರೆ ಬೇಗ ಆಗುವ ದೋಸೆ, ಇಮಿಡಿಯೇಟ್ ಆಗುವಂಥದ್ದು. ಬಸ್ಸಿಗೆ ಹೊರಡುವಾಗ ಇಲ್ಲಿ ದೋಸೆ ರೆಡಿ ಆಗಬೇಕಲ್ಲ. ಓಕೆ, ಅಂದರೆ ಯಾವುದು ಅಂದರೆ ಈಗ ಹೇಗೆ ಅಂದರೆ ನಾವು ಹಿಂದಿನ ದಿವಸ ಏನು ರುಬ್ಬಿ ಎಲ್ಲ ಇಟ್ಟಿರೋದಿಲ್ಲಲ್ಲ, ಅಥವಾ ಮಾಡಿದ ಹಿಟ್ಟು ಕಮ್ಮಿ ಆಗ್ಬೋದು, ಅವಾಗ ಒಂದು ಪ್ಯಾಚ್ ಅಪ್ ಮಾಡ್ಲಿಕ್ಕೆ ಒಂದು ದಿಢೀರ್ ದೋಸೆ, ಅಥವಾ ಸಂಜೆ ಬಂದು ಸುಸ್ತಾದವಾಗ ಏನಾದರೂ ತಿನ್ಲಿಕ್ಕೆ ಬೇಕನ್ಸಿದ್ರೆ ನಾವು ಸ್ನ್ಯಾಕ್ಸ್ ಈ ಥರ ಎಲ್ಲ ತಿನ್ನೋದಕ್ಕಿಂತ ದೋಸೆ ಮಾಡಿ ತಿನ್ಬೋದು ಅಂತ ಹೇಳ್ತಾರಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕಾದ್ರೆ ಇದಕ್ಕೆ ಮೈದಾ ಹಿಟ್ಟು. ಮೈದಾ ಹಿಟ್ಟಾ? ಓಕೆ, ಇದು ಮೈದಾ ಹಿಟ್ಟಲ್ಲಿ ದೋಸೆ. ಮೈದಾ ಹಿಟ್ಟಿನ ದೋಸೆ. ಓಕೆ, ಬೇಕಾದ್ರೆ ಮೈದಾ ಹಿಟ್ಟಿನೊಟ್ಟಿಗೆ ಇದು ಗೋಧಿ ಹಿಟ್ಟನ್ನು ಅರ್ಧ ಸೇರಿಸ್ಕೊಳ್ಬೋದು. ನಾನೀಗ ಪೂರ ಮೈದಾ ಹಿಟ್ಟೆ ತಗೊಳ್ತಾ ಇದ್ದೀನಿ. 1 ಬೌಲ್ ಮೈದಾ ಹಿಟ್ಟು, ಮತ್ತೆ ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕು. ಇದು ಮೈದಾ ಹಿಟ್ಟಿನ ನಾರ್ಮಲ್ ದೋಸೆಗೆ ಅಕ್ಕಿ ಹಿಟ್ಟೆಲ್ಲ ಯೂಸ್ ಮಾಡ್ತಾರೆ. ನೀವು ಮೈದಾ ಹಿಟ್ಟು ಯಾಕೆ ಇದು ಸಕ್ಕರೆ ಯಾಕೆ ಹಾಕ್ತಾ ಇರೋದಂದ್ರೆ ಅದು ಕಲರ್ ಚೆನ್ನಾಗಿ ಬರ್ಲಿ ಅಂತ ಕಾಯುವಾಗ. ಇದ್ರ ಮೈದಾ ಬಿಳಿ ಬಿಳಿ ಇರುತ್ತೆ, ಹಾಗೆ ಅದಕ್ಕೆ ಸಕ್ಕರೆ ಹಾಕಿದ್ರೆ ಅದು ಚಂದ ರೋಸ್ಟ್ ಆಗಿ ಕಲರ್ ಬರುತ್ತೆ. ಮತ್ತೆ ಇದಕ್ಕೆ ಬೇಕಾದಷ್ಟು ಉಪ್ಪು, 1 ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸಾಕಾಗುತ್ತೆ. ಮತ್ತೆ ಇದಕ್ಕೆ ಒಗ್ಗರಣೆ ಹಾಕೊಂಡು ನಾವು ದೋಸೆ ಹೊಯ್ಬೇಕು. ಒಗ್ಗರಣೆ ಹಾಕಿ ಆಮೇಲೆ ಹಿಟ್ಟು ಮಾಡ್ಕೊಳ್ಬೋದಾ? ಹಾಗಾದ್ರೆ ಈಗ ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ. ಓಕೆ, ಹಾಗಾದರೆ ನಾವೀಗ ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಬೇಕಲ್ಲ. ಆಯಿಲ್ ಹಾಕ್ಬೇಕಾ? ಹೌದು.
ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಮತ್ತು ಸ್ವಲ್ಪ ಬೌಲಿಗೆ ಹಾಕ್ಬಿಡಿ ನನಗೆ. ಹಾಂ, ಏನು ಬೌಲಿಗೆ ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಬೇಕಲ್ಲ? ಓಕೆ, ಹಾಗಾದರೆ ಎಣ್ಣೆ ಹಾಕಿ ರೆಡಿ ಇಟ್ಕೊಳ್ಳುವಲ್ಲ? ಹೌದು. ಓಕೆ, ಸಾಕಲ್ಲ? ಇದು ಒಂದು ಒಳ್ಳೆ ರೀತಿಯಿಂದ ಅಂದರೆ ಮೊದಲೇ ಒಗ್ಗರಣೆ ಹಾಕಿ ದೋಸೆ ಮಾಡೋದಲ್ಲ, ಇಲ್ಲಾಂದರೆ ಮೇಲ್ಗಡೆ ನಾವು ಕೆಲವು ಹೇಗೆ ಒಗ್ಗರಣೆನ ಲಾಸ್ಟಿಗೆ ಹಾಕೋದು, ಇದು ಸ್ಟಾರ್ಟಿಗೆ ಹಾಕೋದು. ಇದಕ್ಕೆಲ್ಲಾದರೆ ಪದಾರ್ಥಕ್ಕೆಲ್ಲ ಒಗ್ಗರಣೆ ಲಾಸ್ಟಿಗೆ ಹಾಕೋದು. ಇದು ಒಗ್ಗರಣೆ ಹಾಕಿ ಮತ್ತೆ ಮಾಡಿ ಚೆನ್ನಾಗಿರುತ್ತೆ. ಇದು ಒಗ್ಗರಣೆದೇ ಇದರಲ್ಲಿ ಫ್ಲೇವರ್ ಬರುತ್ತೆ, ಅದರಿಂದನೇ ಟೇಸ್ಟ್ ಬರೋದು. ಹಾಂ, ಅದೇ ಇದನ್ನು ಖಾರ ಏನಿರಲ್ಲ, ಮಕ್ಕಳನ್ನು ತಿನ್ಬೋದು. ಮತ್ತೆ ಏಜ್ ಆದವರಿಗೂ ಇದು ಒಳ್ಳೇದಲ್ಲ, ಸ್ಮೂತ್ ಇರ್ತದಲ್ಲ. ಹೌದು, ನಾವೀಗ ಗೋಧಿಯಿಂದ ಏನು ಚಪಾತಿ ಆ ಥರ ಎಲ್ಲ ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ಆಗಿ ಹೌದು, ಅದು ನಾರ್ ಥರ ಬರುತ್ತಲ್ಲ, ಹೌದು, ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಈ ಥರ ದೋಸೆ ಮಾಡ್ಬೋದು. ಓಕೆ, ಒಗ್ಗರಣೆಗೆ ಸಾಸಿವೆ ಹಾಕಿದ್ರಾ? ಈಗ ಮೆಣಸು ಹಾಕುವ. ಓಕೆ, ಒಗ್ಗರಣೆ ಮೆಣಸು ಬಿದ್ದರೆ ಹೌದು, ಮೆಣಸು ಬೀಳಲೇಬೇಕು, ಇಲ್ಲದ್ರೆ ಅದು ಫ್ಲೇವರ್ ಇರೋದಿಲ್ಲ. ಹೌದು. ಈಗ ಆಫ್ ಮಾಡೋದಾ? ಹಾಂ, ತವ ಇಟ್ಕೊಂಡ್ಬಿಡಿ. ತಾವಂತ ರೆಡಿ. ದೋಸೆಗೆ ಹಿಟ್ಟಂತ ಅದಕ್ಕೆ ನೀರೇನು ಹಾಕ್ಲಿಕ್ಕಿಲ್ವ? ನೀರು ಹಾಕಬೇಕು. ಓಕೆ, ಹಾಕ್ಲಾ? ಸಾಕಾ? ಬೇಕು. ಇದು ಹೇಗೆ ನೀರು ದೋಸೆ ಟೈಪಲ್ಲಿ ಬರುತ್ತಾ? ಅದಕ್ಕಿಂತ ಒಂಚೂರು ದಪ್ಪ ಇರಬೇಕು ಹಿಟ್ಟು. ಓಕೆ, ಸ್ಪ್ರೆಡ್ ಮಾಡೋದೆಲ್ಲ ಅದೇ ಮೆಥಡಲ್ಲಿ. ಹಾಂ, ಅದು ಆ ಥರ ಮಾಡ್ಕೊಳ್ಳೋದಲ್ಲ. ನೋಡ್ಕೊಂಡು ಹದ ಮಾಡ್ಕೊಳ್ಬೇಕಲ್ಲ. ಆಯಿಲ್ ಹಾಕಬೇಕಾ ಇದಕ್ಕೆ? ಸ್ಪ್ರೆಡ್ ಮಾಡಿ. ಹೌದು. ಓಕೆ, ಆಯಿಲ್ ಸ್ವಲ್ಪ ಚೆನ್ನಾಗಿ ಹಾಕಬೇಕಾಗುತ್ತೆ. ಹಾಕಬೇಕಲ್ಲ? ಕಾವಲಿ ಕಾದಿದೆ ಇವಾಗ. ಆಲ್ಮೋಸ್ಟ್ ಕಾದಿದೆ ಅಂತ ಕಾಣುತ್ತೆ. ಹೌದು, ಕಾದಿದೆ. ಒಂಚೂರು ಹೈ ಇರಲಿ. ದೋಸೆಗೆಲ್ಲ ಸ್ವಲ್ಪ ಹದ ಬಿಸಿ ಆಗಿರ್ಬೇಕಲ್ಲ ಕಾವಲಿಯೆಲ್ಲ. ಮತ್ತು ನಾವು ನೀರು ದೋಸೆ ಹಾಕ್ತೀವಲ್ಲ ಅದೇ ರೀತಿ ಹಾಕಿ, ಮತ್ತು ಹೀಗೆ ಅಲ್ಲಲ್ಲಿ ಓಪನ್ ಇದ್ದರೆ ಚೆನ್ನಾಗಿ ರೋಸ್ಟ್ ಆಗಿ ಬರುತ್ತೆ. ಹೀಗೆ ಮೀಡಿಯಂ ಫ್ಲೇಮಲ್ಲಿ ಬರಬೇಕಲ್ಲ? ಓಕೆ, ಕಾವಲಿ ಕರೆಕ್ಟ್ ಕಾದ್ರೆ ಬೇಗ ಬೇಗ ರೆಡಿ ಆಗ್ತದಲ್ಲ ದೋಸೆ. ಮತ್ತೆ ಒಂದು ಅರ್ಧ ವಾಸಿ ಬೆಂದ ಮೇಲೆ ಮತ್ತೆ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಬೋದು. ಇದರಲ್ಲಿ ಎಣ್ಣೆ ಇಲ್ಲದೆ ಇದ್ರೆ ಉಂಟಲ್ಲ, ಎದ್ದು ಬರೋದಿಲ್ಲ. ಫಸ್ಟಿಂದೊಂದು ಸ್ವಲ್ಪ ಎಣ್ಣೆ ಬೇಕಾಗಿ ತಗೊಳ್ತದೆ. ಕಾವಲಿ ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತ ಹೇಳೋದಲ್ಲ. ಚೂರು ಬ್ರೌನ್ ಆದ ನಂತರ ಮತ್ತೆ ಎಬ್ಸ್ಬೋದು. ಅದೇ ಓಪನ್ ಆಗತ್ತೆ ನೋಡಿ, ಹೀಗೆ ಎದ್ದು ಬರಬೇಕು. ಇದು ಮತ್ತೆ ರೋಸ್ಟ್ ಇದ್ರೇನೆ ಚಂದ ತಿನ್ಲಿಕ್ಕೆ. ಮಾಡಿ ಮಾಡಿ ಕೊಟ್ಟಾಗೆ ತಿನ್ಬೇಕು. ಹೌದು, ಒಂದು ಸೈಡಲ್ಲಿ ಮಾಡಿ ಇಟ್ಕೊಂಡು ತಿಂದರೆ ಚೆನ್ನಾಗಿರೋದಿಲ್ಲ. ಹೀಗೆ ಸಿಂಗಲ್ ಫೋಲ್ಡ್ ಮಾಡಿದರೆ ಸಾಕಾಗ್ತದೆ. ಮತ್ತೆ ಪ್ಲೇಟಿಗೆ ಹಾಕ್ಕೊಳ್ಳೋದು. ಇನ್ನೊಂದು ಹಾಕ್ತೀನಿ. ಒಂದು ದೋಸೆ ಕರೆಕ್ಟ್ ಬರಲಿಕ್ಕೆ ಕಾಯುದು ಚೆನ್ನಾಗಿ. ಈಗ ನೋಡಿ, ಸ್ವಲ್ಪ ಒಂದ್ಸಲ ಹೀಗೆ ಹಾಕಿದರೆ ಸಾಕು. ದೋಸೆ ಅಂತೂ ರೆಡಿ. ಆಫ್ ಮಾಡೋದಲ್ಲ? ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಮೈದಾ ದೋಸೆ ರೆಡಿ ಅಲ್ಲ? ಜೊತೆಗೆ ನೀವು ಚಟ್ನಿ ಕೂಡ ತಂದಿದ್ದೀರಾ. ಇದು ಯಾವ ಚಟ್ನಿ? ಕಾಯಿ ಚಟ್ನಿಯಾ? ಓಕೆ, ಇಲ್ಲಿ ಎಲೆ ಎಲ್ಲ ಇಟ್ಟಿದ್ದೀರಾ? ಅಂದರೆ ಕರಿಬೇವು ನೋಡ್ಲಿಕ್ಕೆ ಚೆನ್ನಾಗಿರ್ಲಿ ಅಂತಿಲ್ಲ. ನಮಗೆ ತಿನ್ನುವಾಗ ಹೇಗೆ ರುಚಿ ಇರುತ್ತೆ ಹಾಗೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿದ್ರೆ ಅದಕ್ಕೆ ಹಾಕಿದೀವಲ್ಲ ನಾವು. ಹೌದು ಹೌದು ಹೌದು. ಕಾಯಿ ಚಟ್ನಿ ಕೂಡ ಜೊತೆ ತಂದಿರಲ್ಲ. ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಮೈದಾ ಹಿಟ್ಟಿನ ದಿಢೀರ್ ದೋಸೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ದಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ದಿಢೀರ್ ಮೈದಾ ದೋಸೆ ತಯಾರಿಸುವ ವಿಧಾನ.
ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 1 ಚಮಚದಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿ ಮೈದಾ ಹಿಟ್ಟಿಗೆ ಸೇರಿಸಿ. ನಂತರ ನೀರು ಹಾಕಿ ಕಲಸಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಸವರಿ ದೋಸೆ ಹುಯ್ದು ಮೇಲಿನಿಂದ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ದಿಢೀರ್ ಮೈದಾ ದೋಸೆ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ನಾವು ಟೇಸ್ಟ್ ಮಾಡ್ಲಿಕ್ಕೆ ಕೂಡ ರೆಡಿಯಾಗಿ ಕೂತಿದ್ವಲ್ಲ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಫಸ್ಟ್ ಅದು ನೋಡುವ. ಇದನ್ನು ನೀವು ತುಪ್ಪ ಜೊತೆ ತಿಂದರೆ ಒಳ್ಳೇದಿರ್ತದಲ್ಲ. ಓಕೆ, ನಮ್ಮದು KC ಅವರ ಶುದ್ಧ ಹಸುವಿನ ತುಪ್ಪ ರೆಡಿ ಉಂಟು. ಅದ್ರ ಜೊತೆ ಹಾಕೊಂಡು ತಿನ್ನಬೇಕಲ್ಲ. ಸೈಡಿಗೆ ಹಾಕೊಳ್ಳೋಣ? ಅಲ್ಲ, ಹೀಗೆ ಮೇಲೆ ಹಾಕುವ. ಓಕೆ, ಸೈಡಿಗೆ ಹಾಕಿದರೆ ಪ್ಲೇಟಲ್ಲೇ ಹೋಗ್ತದಲ್ಲ. ಓಕೆ, ಆ ಥರ ತಗೋಬೋದಲ್ಲ. ಓಕೆ, ಸೈಡಿಗೆ ಹಾಕಿದರೆ ಪ್ಲೇಟಲ್ಲಿ ಕೂಡ ವೇಸ್ಟ್ ಆಗ್ತದೆ ಅಂತ ನೋಡಿ. ಮನೆಯವರೆಲ್ಲ ಅಡುಗೆ ಮಾಡೋದು ಮಾತ್ರ ಅಲ್ಲ, ಹೇಗೆ ಉಳಿತಾಯ ಕೂಡ ಮಾಡೋದು ಅದನ್ನು ಕೂಡ ನೋಡಿ. ಹೌದಾ? ಓಕೆ, ಈ ಥರ ತಗೊಂಡು ತಗೊಳ್ಳಿ. ನೀವು ಕೂಡ ಮೇಲ್ಗಡೆ ತುಪ್ಪ ಸ್ವಲ್ಪ ಹಾಕೊಂಡ್ರೆ ಒಳ್ಳೇದಲ್ಲ. ಇದು ಘಮದುಂಟು. ಎರಡು ಕಡೆ ಕೂಡ ರೋಸ್ಟ್ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತಲ್ಲ. ಜೊತೆಗೆ ಏನು ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕಿದರೆ ಮತ್ತೆ ನಮ್ಮದು ಸಬ್ಬಸಿಗೆ ಸೊಪ್ಪಿಗೆ ಸ್ವಲ್ಪ ಅದರ ಫ್ಲೇವರ್ ಗೊತ್ತಾಗ್ತಾ ಉಂಟಲ್ಲ, ಅದು ಆರೋಗ್ಯ ಕೂಡ ಒಳ್ಳೆಯದು. ಈ ಥರ ಮಾಡಿದರೆ ಗೊತ್ತು ಕೂಡ ಆಗಲ್ಲ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಸಂಜೆ ಟೈಮಲ್ಲೆಲ್ಲ ಇದೆಲ್ಲ ಸಿಕ್ಕಿದರೆ ಫುಲ್ಲು ಖಾಲಿ ಮಾಡ್ಬೋದು. ನಾವಂತೂ ಆಮೇಲೆ ಖಾಲಿ ಮಾಡುವ. ಈಗ ನೆಕ್ಸ್ಟ್ ದೋಸೆ ಅಲ್ಲ, ಮೈದಾ ದೋಸೆ ಜೊತೆಗೆ ಚಟ್ನಿ ಕೂಡ ತಂದಿದ್ರ. ಚಟ್ನಿ ಜೊತೆ ತಿಂದರೆ ಒಳ್ಳೇದು ಅಂತ ಹೇಳೋದಲ್ಲ. ಇದು ಕೂಡ ಸಾಕುಂಟು. ನಾನು ಅಂದ್ಕೊಂಡೆ ಏನು ನೀರು ದೋಸೆ ಬರೀ ಮೆದು ಇರುತ್ತೆ, ಮತ್ತು ನೀರು ದೋಸೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಈಗ ನಾರ್ಮಲ್ ಆಗಿ ತೆಳು ದೋಸೆ ಈ ಥರ ಮೈದಾದಿಂದ ಮಾಡಿದ್ರು ಕೂಡ ಚೆನ್ನಾಗಿ ಬರುತ್ತಲ್ಲ. ಚಟ್ನಿಗೆ ಪಕ್ಕ ಮ್ಯಾಚ್ ಆಗಿದೆ. ತುಂಬ ಸಿಂಪಲ್ ನೋಡಿ, ಅದರಲ್ಲಿ ಏನಿಲ್ಲ, ಬರೀ ಕರಿಬೇವು ಮತ್ತು ಒಣಮೆಣಸು. ಹೌದು, ಮತ್ತೆ ಮೈದಾ ಹಾಕಿದ್ರಲ್ಲ. ಓಕೆ, ಟೇಸ್ಟ್ ಕೂಡ ಚೆನ್ನಾಗಿದೆ ಮ್ಯಾಮ್. ನಾರ್ಮಲ್ ಆಗಿ ನಾವು ಚಪಾತಿ ಪರೋಟ ತಿನ್ನೋದಕ್ಕೆಲ್ಲ ಕ್ರಿಸ್ಪಿ ಆಗಿರುತ್ತೆ. ಅದೇ ನಾನು ಹೇಳಿದಾಗೆ ಒಂದು ಮಾಡಿದ ಕೂಡಲೇ ತಿಂದು ಬಿಸಿ ಬಿಸಿ ತಿಂದು ರೆಡಿ ಆಗುತ್ತಲ್ಲ. ಓಕೆ, 2 ಡಿಶ್ ಕೂಡ ಸಾಕಾಗಿತ್ತು, ಟೇಸ್ಟಿ ಆಗಿತ್ತು ಮ್ಯಾಮ್. ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿದ್ರ? ಖುಷಿ ಆಗಿತ್ತಲ್ಲ, ನಮಗೆ ಕೂಡ ಖುಷಿ ಆಯಿತು ಮ್ಯಾಮ್. ಓಕೆ, ಹಾಗಾಗಿ ನಮ್ಮ ಈ ಒಂದು ನಮ್ಮ ಸುರುಚಿಗೆ 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಹಾಗೆಯೇ ಇವಾಗ ಸ್ಪೆಷಲಾಗಿ ಮಳೆಗಳೆಲ್ಲ ಬಂದಾಗ ಅಡುಗೆಲ್ಲ ಜಾಸ್ತಿ ಮಾಡ್ತೇವೆ, ನಾನಾ ಮಸಾಲೆ ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಓಕೆ, ಗೀತಾ ಮ್ಯಾಮ್ಸ್ ಇವತ್ತು ಸ್ಪೆಷಲ್ ಆಗಿ ನಮಗೆ ಅಡುಗೆ ಹೇಳಿಕೊಟ್ಟಿದ್ದಾರೆ. ಒಂದು ಪ್ಯಾನ್ ಕೇಕ್, ಇನ್ನೊಂದು ಏನು ಮೈದಾ ಹಿಟ್ಟಿನ ದೋಸೆ. 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಸಿಗೆ ನಾ ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.